ಡಾಕ್ಟರ್ ಇರುತ್ತಾನೆ. ಅವನಿಗೆ ಒಬ್ಬ ಗಂಡು ಮಗ. ಅವನ ಹೆಸರು ಶರಣ್. ಡಾಕ್ಟರ್ ಹಾಗೂ ಡಾಕ್ಟರ್ನ ಪತ್ನಿ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿರುತ್ತಾರೆ. ಶರಣ್ ಅನ್ನುವ ಹುಡುಗ ಮನೆಯಲ್ಲೇ ಇರುತ್ತಿದ್ದ. ಅವನು ಮನೆಯಲ್ಲಿರುವಾಗ ಪಕ್ಕದ ಮನೆಯ ಆಂಟಿ ಬಂದು ಇವನಿಗೆ ನಾಷ್ಟ ಮಾಡಲು ಚಹಾ ಹಾಗೂ ಬಿಸ್ಕೆಟ್ ತಂದು ಕೊಟ್ಟು ಹೋಗುತ್ತಾಳೆ. ಇವನು ಅವಳನ್ನ ನೋಡಿ ಅವಳ ಮೇಲೆ ಕಾಮವನ್ನ ಕಾರುತ್ತಾನೆ. ಆವಾಗಲೇ ಶರಣ್ನ ಗೆಳೆಯ ಬರುತ್ತಾನೆ. ಅವನ ಹತ್ತಿರ ಶರಣ್ ಹೇಳುತ್ತಾನೆ, ಮಗ, ಮನೆಯ ಆಂಟಿ ತುಂಬಾ ಚೆನ್ನಾಗಿ ಇದ್ದಾಳೆ, ಒಮ್ಮೆ ಮಂಚದಲ್ಲಿ ಆಟ ಆಡಬೇಕು ಅನ್ನಿಸುತ್ತಾ ಇದೆ ಅಂತ ಹೇಳುತ್ತಾನೆ. ಅವನು ಹೇಳ್ತಾನೆ, ಮಗ, ಈ ವಯಸ್ಸಿನಲ್ಲಿ ಇದೆಲ್ಲ ಒಳ್ಳೆಯದಲ್ಲ, ಒಮ್ಮೊಮ್ಮೆ ಇದಕ್ಕಾಗಿ ಜೀವವೇ ಹೋಗುತ್ತೆ, ಹುಷಾರಾಗಿರು ಅಂತ ಹೇಳುತ್ತಾನೆ. ಇವನು ಅದಕ್ಕೆ ಏನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ರಾತ್ರಿಯೊಬ್ಬಳು ಬಂದು ಬಾಗಿಲು ಬಡಿತಾಳೆ. ಮನೆಯಲ್ಲಿ ಶರಣ್ ಒಬ್ಬನೇ ಇರುತ್ತಾನೆ. ಅಪ್ಪ ಅಮ್ಮ ಕೆಲಸದ ಮೇಲೆ ಹೋಗಿರುತ್ತಾರೆ. ಶರಣ್ ಹೋಗಿ ಬಾಗಿಲು ತೆಗೆದು ನೋಡುವಾಗ ಒಬ್ಬಳು ಆಂಟಿ ಮಳೆಯಲ್ಲಿ ನೆನೆದುಕೊಂಡು ಬಂದಿರುತ್ತಾಳೆ. ಡಾಕ್ಟರ್ ಸಾಹೇಬ್ರು ಇಲ್ವಾ ಅಂತಾಳೆ. ಇವನು, ಇಲ್ಲ ಮೇಡಮ್, ಯಾರು ನೀವು ಅಂತಾನೆ. ಆಗ ಅವಳು ಅಂತಾಳೆ, ಮೊದಲು ನಿಮ್ಮ ಅಪ್ಪ ಹಾಗೂ ನಾನು ಒಂದೇ ಕಡೆ ಕೆಲಸ ಮಾಡುತ್ತಿದ್ದೆವು, ಈಗ ಬೇರೆ ಕಡೆ ಕೆಲಸ ಮಾಡುತ್ತಿದ್ದಾರೆ. ನಾನು ಇಲ್ಲೇ ಕೆಲಸಕ್ಕೆ ಬಂದಿದ್ದೆ, ಮಳೆ ಬಂತು, ಮನೆಗೆ ಹೋಗಲು ಆಗಲಿಲ್ಲ, ಅದಕ್ಕಾಗಿ ನಿನ್ನ ತಂದೆ ಮನೆಯಲ್ಲಿ ಇರುತ್ತಾರೆ ಎಂದು ನಿಮ್ಮ ಮನೆಗೆ ಬಂದಿದ್ದೇನೆ ಅಂತಾಳೆ. ಇವನು ಅವಳನ್ನ ಒಳಗೆ ಕರೆದು ಅವಳ ಬಟ್ಟೆ ಒದ್ದೆ ಆದ ಕಾರಣ ಅವಳಿಗೆ ಅವನ ಅಮ್ಮನ ಬಟ್ಟೆ ಕೊಡುತ್ತಾನೆ. ಆಮೇಲೆ ಇವಳಿಗೆ ಕುಡಿಯಲು ಬಿಸಿ ಬಿಸಿಯಾದ ಚಹಾ ಮಾಡಿ ಕೊಡುತ್ತಾನೆ. ಅವಳು ಅವನನ್ನ ಬೆಡ್ರೂಮ್ ಒಳಗೆ ಕರೆದು ಹೇಳುತ್ತಾಳೆ, ನಿನಗೆ ತುಂಬಾ ಥ್ಯಾಂಕ್ಸ್, ಮಳೆಯಲ್ಲಿ ನೆನೆದು ಬಂದ ನನಗೆ ಬಟ್ಟೆ ಕೊಟ್ಟೆ, ಇವತ್ತು ಇಲ್ಲೇ ಇರಲು ರೂಮ್ ಕೂಡ ಕೊಟ್ಟೆ ಅಂತಾಳೆ. ಇವನು ಮಾತ್ರ ಅವಳನ್ನ ಅನುಭವಿಸಬೇಕು ಅಂತ ಕಾಯುತ್ತಾ ಇರುತ್ತಾನೆ. ಅವಳು ಎದ್ದು ಬಾತ್ರೂಮ್ಗೆ ಹೋಗಿ ಬರುತ್ತೇನೆ ಎಂದು ಹೋಗುತ್ತಾ ಇರುತ್ತಾಳೆ. ಇವನು ಅವಳನ್ನ ಎಳೆದು ಹಾಸಿಗೆ ಮೇಲೆ ಹಾಕಿ ಮಂಚದ ಕೆಲಸ ಮುಗಿಸಿಬಿಡುತ್ತಾನೆ. ಮರುದಿನ ಬೆಳಿಗ್ಗೆ ಎದ್ದು ಅವಳನ್ನು ಕೂಡ ಎಬ್ಬಿಸಿ, ಮೇಡಮ್ ನೀವು ಹೋಗಿ, ಟೈಮ್ ಆಯ್ತಲ್ಲ ಅಂತಾನೆ. ಅವಳು ಅಂತಾಳೆ, ನಾನು ಹೋಗಬೇಕು ಅಂದರೆ ನನಗೆ ಹಣ ಕೊಡು ಅಂತಾಳೆ. ಇವನು ಗಾಬರಿಯಾಗಿ ಹೇಳುತ್ತಾನೆ, ಮೇಡಮ್ ನನ್ನ ಹತ್ರ ಎಲ್ಲಿದೆ, ನಾನಿನ್ನು ಸ್ಟೂಡೆಂಟ್ ಅಂತಾನೆ. ಇವಳು ಹೇಳ್ತಾಳೆ, ಹಾಗಾದರೆ ನಾನು ಎಲ್ಲಿ ಹೋಗಲ್ಲ, ರಾತ್ರಿ ನಿನ್ನ ವಿಡಿಯೋ ಮಾಡಿದ್ದೇನೆ, ಇದನ್ನ ಎಲ್ಲ ಕಡೆ ಕಳಿಸುತ್ತೇನೆ ಅಂತಾಳೆ. ಅವನು ಹೇಳ್ತಾನೆ, ಮೇಡಮ್ ಎಷ್ಟು ಹಣ ಬೇಕು? ಅವನು ಕೇಳಿದ ತಕ್ಷಣವೇ ಇವಳು 50,000 ಕೊಡು, ನಾನು ಇಲ್ಲಿಂದ ಹೋಗುತ್ತೇನೆ ಅಂತಾಳೆ. ಇವನು ಮನೆಯಲ್ಲಿ ಹೋಗಿ ಹುಡುಕಿದಾಗ ಇವನಿಗೆ ಒಂದು 50,000 ಚೆಕ್ ಸಿಗುತ್ತೆ. ಇವಳು ಹೇಳುತ್ತಾಳೆ, ನಾನು ಪೆದ್ದಿಯಲ್ಲ, ನನಗೆ ಚೆಕ್ ಬೇಡ, ನನಗೆ ಹಣ ಬೇಕು, ಬೇಗ ತಗೊಂಡು ಬಂದು ಕೊಡು. ಇವನು ಮನೆಯಲ್ಲಿ ಇದ್ದ ATM ತಗೊಂಡು ಹೋಗಿ ಹಣ ತಂದು ಕೊಡುತ್ತಾನೆ. ಮೇಡಮ್ ನೀವು ಕೇಳಿದ ಹಣವನ್ನು ಕೊಟ್ಟಿದ್ದೇನಲ್ಲ, ಈಗ ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳುತ್ತಾನೆ. ಆಗ ಅವಳು ಹೇಳ್ತಾಳೆ, ಓಕೆ ನಾನು ಮಾಡುತ್ತೇನೆ ಎಂದು ಹೋಗುತ್ತಾಳೆ. ಅವಳು ಹೋದ ಕೂಡಲೇ ಬೆಡ್ರೂಮ್ನಲ್ಲಿ ಬಂದು ನೋಡಿದಾಗ ಮನೆಯ ಸಾಮಾನುಗಳು ಚೆಲ್ಲಾಪಿಲ್ಲಿ ಆಗಿರುತ್ತದೆ. ಇದನ್ನು ನೋಡಿ ಇವನಿಗೆ ಗಾಬರಿಯಾಗುತ್ತೆ. ಅಮ್ಮನ ಒಡವೆಗಳನ್ನು ಹಾಗೂ ಮನೆಯಲ್ಲಿದ್ದ ಹಣವನ್ನೆಲ್ಲ ದೋಚಿಕೊಂಡು ಹೋಗಿರುತ್ತಾಳೆ. ಇದಾದ 5 ನಿಮಿಷಕ್ಕೆ ಶರಣ್ನ ಗೆಳೆಯ ಫೋನ್ ಮಾಡುತ್ತಾನೆ. ಏನಪ್ಪ ನಿನ್ನ ವಿಡಿಯೋ ಫುಲ್ ಫೇಮಸ್ ಆಗಿದೆ, ಎಲ್ಲ ಜನರು ನೋಡುತ್ತಾ ಇದ್ದಾರೆ ಅಂತ ಹೇಳುತ್ತಾನೆ. ಇವನು ಯಾವ ವಿಡಿಯೋ ಅಂತಾನೆ. ಆಗ ಗೆಳೆಯ ಹೇಳುತ್ತಾನೆ, ಮೊನ್ನೆ ಅಷ್ಟೇ ನಿನಗೆ ಹೇಳಿದೆ ಅಲ್ವಾ, ಹುಡುಗಿಯರ ಸಾಹಸ ಮಾಡಬೇಡ ಅಂತ. ಒಮ್ಮೆ ನಿನ್ನ ಫೋನ್ ಓಪನ್ ಮಾಡಿ ನೋಡು, ಎಲ್ಲ ಫೋನ್ಗಳಿಗೆ ವಿಡಿಯೋ ಫ್ರೀ ಆಗಿ ಬಿಟ್ಟಿದ್ದಾರೆ, ನೋಡು ಅಂತ ಹೇಳಿ ಫೋನ್ ಕಟ್ ಮಾಡುತ್ತಾನೆ. ಇವನು ತನ್ನ ಫೋನ್ ಓಪನ್ ಮಾಡಿ ನೋಡಿದ ಕೂಡಲೇ ಇವನಿಗೆ ಶಾಕ್ ಆಗುತ್ತೆ. ಇವನ ವಿಡಿಯೋ ಫುಲ್ ವೈರಲ್ ಆಗಿರುತ್ತೆ. ವಿಡಿಯೋ ನೋಡಿದ ಇವನು ಆತಂಕಗೊಂಡು ನನ್ನ ತಂದೆ ತಾಯಿಗೆ ಗೊತ್ತಾದ್ರೆ ನನ್ನನ್ನು ಉಳಿಸುವುದಿಲ್ಲ ಎಂದು ಆತ್ಮಹತ್ಯೆಗೆ ಶರಣಾಗುತ್ತಾನೆ. ಅಷ್ಟಕ್ಕೂ ಅವಳನ್ನ ಮಧ್ಯರಾತ್ರಿಯಲ್ಲಿ ಕಳಿಸಿದವರಾರು ನಿಮಗೇನಾದ್ರೂ ಗೊತ್ತಾ? ಬನ್ನಿ ನೋಡೋಣ. ಯಾರು ಅಂದ್ರೆ ತನ್ನ ಗೆಳೆಯನೇ ಅವಳನ್ನ ಕಳಿಸಿ ಅವನ ವಿಡಿಯೋ ಮಾಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲು ಹೇಳಿದ. ಯಾಕೆ ಇವನು ಅವನ ವಿಡಿಯೋ ಮಾಡಲು ಹೇಳಿದ ಅಂತ ಗೊತ್ತಾ? ಮೊದಲು ಶರಣ್ ಅವನ ಸ್ನೇಹಿತನ ತಾಯಿಯ ಫೋಟೋವನ್ನು ಡೌನ್ಲೋಡ್ ಮಾಡಿ ಅವುಗಳನ್ನು ಆಸೆಯಿಂದ ನೋಡುತ್ತಿದ್ದ. ಅದಕ್ಕಾಗಿ ಈ ಕಾಮುಕನಿಗೆ ಬುದ್ಧಿ ಕಲಿಸಬೇಕು ಅಂತ ಈ ಥರ ಮಾಡಿದನು ಸ್ನೇಹಿತ.